ಸರಿ ಇತ್ತೆ ಬುಲೆದು ಮಲ್ಲಾತುಗೆನಾ ಏನ್ ಜವನ್ ಎತ್ತ ನಿಕ್ಕಲಂಜಿ ಹೊಣೆಗಾರಿಕೆ ಬಂದಿನ ಜವಾಬ್ದಾರಿ ಬಟ್ಟ ಮಗ ಇತ್ತೆ ಮೂಲಿಗೆ ಯಾನಿಚ್ಚಿಡೆ ಏರು ಮಗ ಮಣ್ಣು ಈರಿಚ್ಚಿನ ಯಾನ್ ಪಕ್ಕ ಯಾನ ಬೋಂಡ ಈರಂಜಿ ಬೋಂಡ ಬುಕ್ಕ ಯಾನ್ ಬೋಂಡವನ್ನ ನನ್ನ ಕಡಪುರ ಅಂದಾಜಿ ಈರು ಒಡೆಗಾನಲ ಬೋಂಡ ಬುಕ್ಕ ಯಾನ್ ಅಂದು ಐಕಾತ್ರ ಈ ಪರ್ಯಾಯಕ್ಕೆ ಬರ್ಗಿನ ಬರ್ಚಿ ಮುಲ್ತಗಲ ಕಷ್ಟ ಸುಖನು ಪುರ ತಗೋಡು ದಾದಾಗಲ ಕಷ್ಟ ಐಕೆ ಸ್ಪಂದಿಸವುದು ಮೂಲು ಕಷ್ಟ ಸುಖ ಹೆಚ್ಚಿನತು ಎರಡು ಮೂಲ್ದಾಗ ದಿನಕ್ಕೂ ಹೊಸ ಕಾರ್ಯಕ್ರಮ ಆಗ್ಬಿಡತು ಒಲಿವ ಕಷ್ಟ ಸುಖ ಹೆಚ್ಚಿನ ಕಷ್ಟ ಎತ್ತನ ಇದೆ ಅರ್ಪೇರೆ ಮಾತೆಲ್ಲ ಮಗ ನಾ ಇಂಕ ಭಾರಿ ಹೊಣೆಗಾರಿಕೆ ಉಂಟು ಅಣ್ಣ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂಚ ಬಂದ ಒಂದು ಪೂರ ನಂಗೆ ಋಣೋಟು ದಿಕ್ಕುನಿಗೆ ಅತ್ತ ಒಂದು ಇಲ್ಲ ಆಲಯ ಆಲಯ ಒಯ್ತು ದಿಕ್ಕು ನಾವು ಋಣೋಟು ದಿಕ್ಕು हाँ ಬಡದಿ ಅವ್ರು ಋಣೋಟು ದಿಕ್ಕು ಮಗೆ ಮಗೆ ಅವ್ರು ಋಣೋಟು ದಿಕ್ಕು ಮುಂದೆ ಈರ್ನ ಋಣನೇ ಮಾತ್ರ ಅತ್ತ ಇಂಚಿನ ಮಗೆ ದಿಕ್ಕು ಅತ್ತ ಒಂದು ಯಾನು ಉಂಜಿ ಜನ್ಮೋಡು ಮಲ್ತಿನ ಪುಣ್ಯ ಅತ್ತಪ್ಪ ಒಂದು ಏತೋ ಜನ್ಮೋಡು ಅವಳ ಈರೇ ಅಮ್ಮೆ ಅದು ತಿಕ್ಕೊಂಡ ಯಾನೇ ಅಂತ ಪುಣ್ಯ ಮಾಡ್ತಿತ್ತು ಏತ್ತು ಜನ ಅಮ್ಮಲ್ಲಿ ತಯಾರಾದಿತ್ತೇರದ ಅಣ್ಣ ಈರೇ ತಿಕ್ಕೊಡ ಅದೇ ಬಣ್ಣ ಏತ್ತು ಜನ ಪುಣ್ಯ ಮಗೆ ಅದು ಬರೋಟೈ ಯಾನು ಪುಣ್ಯ ಮಲ್ತು ಕೊಡು ಅಂದ ಐಕ್ಯ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ್ತ ಆಲಯ ಪಶು ಅದೇ ಏರು ಮುಳಿತೆ ಪಶು ಏರು ಪತ್ನಿ ಏರು ಸುತ್ತ ಏರು ಆಲಯವು ಆಲಯ ಇಲ್ಲ ಇಲ್ಲ ಬಡದಿ ಬಿಡಿತು ಮಗೆ ಮಗೆ ಪಶು ಕೈ ಕೈ ಕಂದಿ ಪಶು ಕೈ ಕಂದ ಪಶುಪತಿ ಎಂಜಿನ ಯಜಮಾನಿ ಪಶುಪತಿ ಈಶ್ವರಿ ಅತ್ತೆ ಪತಿಯಿಂದ ಏರುಳ್ಳೇನೆ ಯಜಮಾನಿ ಅಯ್ಯ ಪಶು ಒಂದು ಮದ್ವೆ ಕೈ ಪಶು ಈತು ಜನಕ್ಕೆ ಪೂರ ಬಲಿಯಾಪಣವರಿ ಪಶು ಅಂದ ಮಗ ರಾಜಕೀಯ ದುಂಬರಡು ದಿಕ್ಕೊಂತ ಅನುಭವ ನೋಡ್ಬೋಡು ಅಂತ ಅನುಭವ ಹೊಡೆದೇ ನಾನು ಒಣಸು ಮತ್ತು ಜಪ್ಪು ಅನ್ಕೊಂಡ ಅತ್ತು ಅನುಭವ ಹೊಡೆದಂತ ತಿರ್ಗಾಟ ಓಡು ಅನುಭವ ಒಡ್ಡ ಯಾನಪ್ಪ ನಿನ್ನ ಪೊರ್ತುಲು ಈ ಒಂದು ಅರಸು ಲೆಕ್ಕ ಈ ರೀತಿ ಅಂದಿಪ್ಪಣ ಅರಸು ಲೆಕ್ಕ ಹುಳ್ಳುಗೆ ಅನುಭವ ಇಜ್ಜಿನ ಹೆಂಚಿನ ಕರ್ಮ ಮಲ್ಪುಣ ನಂಗಿತ್ತು ಹೂವಲ್ಲೊಂದು ವಿಷಯ ಗೊತ್ತಿತ್ತನ ಮಾತ್ರ ತಮಲ್ಪೇರ ಪುಣೆ ಇಜ್ಜಿನ ಏರ್ಲಿ ಇಜ್ಜಂದಿ ನಾನು ಏರ್ಲಿ ಇಜ್ಜೆ ಯಾನು ಬುದು ಹುಳ್ಳುಂಡು ಹಾಕುದ ಅಂಚತ್ತಿ ಅಯ್ಯೊಂಜಿ ಇದು ನಿನ್ನ ಅನುಭವನೇ ಮಲ್ಕ ನಿನ್ನ ಎಣ್ಣ ಅನುಭವ ಅವಲ್ಲಿ ನಿನ್ನನಿತ್ತೆ ದೀರ್ಘ ಈ ಮಂತ್ರಿ ಮಂತ್ರಿ ಇದಾರೆ ಒಬ್ಬ ನಮ್ಮ ಸ್ವರೂಪು ರೈತರ ಸಮಸ್ಯೆಯನ್ನು ಬಗೆಹರಿಸೋದು ರೈತರು ಏತು ಸಮಸ್ಯೆ ಇಲ್ಲ ಪಾಪ ಕಂಡಡು ಕೇಸಾರಟ್ಟಿ ನರಕ್ಕೆ ಬರ್ಪಣೆ ತುನ ಬೇಜಾರ ನಾನು ಕೆಸರನೇ ಪುಣೆ ಉಣಕು ಕಂಡ ಕೈ ಕೆಸರಾದರೆ ಬಾಯಿ ಮೊಸರು ಬಾಯ ನಿಕ್ಲೇದು ರಾತ್ರಿ ನಿದ್ರಾಗ ಜೊತೆ ನಂದಿನಿದೆ ಹೊಣತ್ತು ಬಂದ ಮೊಸರು ಕೈ ಕೆಸರಾದರೆ ಗೊತ್ತು ಈ ಸರ್ತಿ ಕಂಡೋಡು ಕೆಸರಾರ ಬಲ್ಲಿ ರೈತರಿಗೆ ಬಂಗಾರ ಮಾತ ಅಂಬಿಯಾಡಿ ಪದು ಕಪ್ಪದ ಎಣ್ಣೆ ಬುರ ಮಾಡ್ಬಾರ್ದು ಕಂಡು ಎಲ್ಲ ಕೆಸರು ಬೆನಿ ಅಂತ ಹೇಳಿ ಎಂಜಿನ ಈ ಉಣದ ಸೈಪನ ಹೊಸ ಯೋಜನೆ ಎಂಜಿನ ಕೆಸರ ಪುಳಾಲ್ಬಿಡು ಕೆಸರ ಅವಂದಿಲ್ಲ ಪುಳಾಲ್ ಕೆಸರಾವಂದಿಲ್ಲ ಕೆಂಚ ಪುಳಾಲ್ ಅವು ಹೆಂಗ್ ಗೊತ್ತು ಜನ ಯೋಜನೆ ಮಾತ್ರ ಮಲ್ಪುಣ ಮಾತ ಯಾಣೆ ಮಲ್ಪುಣಾಗ ಕೂಡ ಎಂಕೊಂಜಿ ಎಂಚ ಮಗೆಯಾದ ಸೈತನ ಈ ಪುಟ್ಟಿಯನ ಪುಟ್ಟುದೆ ಸೈತ ಜತ ಈರಂಜಿ ಎಂಚ ಅಮ್ಮೆ ಆದ್ಯಂತ ಚಿಕ್ಕ್ಯಾರ ಮಾರ ಸತ್ಯ ಅಂತ ಅಂದರೆ ಯಾನು ಈ ಹಣ್ಣೆ ಮನ್ಪುಣಿ ಈಜಿನ ಎಂತಂದ್ರೆ ಅಗತ್ಯ ಇದ್ದಿ ಈರು ಏನಾರ್ದಾರ ಅಮ್ಮೆ ನವ್ವತ್ತು ಮಳೆಲ್ಲ ವಾತ್ಯದು ಯಾನ ಅಮ್ಮೆ ಯಾನ ಅಮ್ಮೆ ಗೊತ್ತುಂಡ ಮಗೆ ಯಾನು ಗೊತ್ತುಂಡ ಅವತ್ತು ಗೊತ್ತು ಯಾನ ಅಮ್ಮೆ ನಟಿ ಮಗೆ ಯಾನು ಮಗೆ ನೀರು ಅಮ್ಮೆ ಯಾನಿಂದ ಏನಿಕೆ ಅಮ್ಮೆ ಮಲ್ಲೆನ ಮಗೆ ಮಲ್ಲೆನ ನಾನೇ ಮಗೇನೆ ಮಲ್ಲೆ ಏಲ್ಪ ನೀವು ಪೊರಂಬ ಏರೆಗಳ ಬೇತೇರೆಗಳ ಬನೊಚ್ಚಿ ಯಾನು ಉದಾಹರಣೆ ಮರೆಯದಿಗು ಐಕೆ ನಿನ್ನ ಲೆತಂಬೋ ಬಿಜಂದು ಯಾನು ಉದಾಹರಣೆ ಸಮೇತ ಓರ್ಪೆ ಇದು ಯಾನು ಬೋದು ಏರೆನಾಳು ಜಮ್ಮೆರೆಂದಲಿತ್ತು ಎಷ್ಟು ಜನ ಹೋಗಣೆ ತುಕ ಇರ್ಬೋದು ಅವ್ರು ಏನು ಮಗನು ಲಾಕೊಂದು ದಿಬ್ಬದಿ ಬಿಡೇನೆ ಇರು ಪುರಾಣ ಕೈಗಾಟ ಇದು ಧರ್ಮರಾಯನ ಸೇವತೆ ಓದುದಲ್ಲ ಶಾಬಾಸ್ ಧರ್ಮರಾಯನ ಅಮ್ಮಿ ಧರ್ಮರಾಯನ ಅಮ್ಮಿ ಪಾಂಡು ಚಕ್ರವರ್ತಿ ಅಂದ ಇದು ಧರ್ಮರಾಯ ಗೆಚ್ಚಬುದಾರ ಪಾಂಡು ಚಕ್ರವರ್ತಿ ತುಂಬೆ ಪಾಂಡು ಎಂಬತ್ತು ಒಂದು ಗೊಬ್ಬುದುಂಡ ಈ ಸಮಸ್ಯೆ ಯಾರಿತ್ತನ ಧರ್ಮರಾಯ ಗೊಬ್ಬುನೇಡ ಮಹಾಭಾರತ ಇನ್ನು ಇದನ್ನ ಯಾರಿರ್ತದೆ ರಾಮಿ ಮಲ್ಲೆನ ದಸರಥಿನ ರಾಮಾಯಣ ಮಹಾಭಾರತ ದಸರಥಿ ಮಲ್ಲ ಜನ ಅನ್ಬಾರ್ದು ಅಮ್ಮೆ ಮಲ್ಲೆ ನನ್ನ ದಸರಥಿನ ಮಲ್ಲೆ ಅಲ್ಚ ದಸರಥ ರಾಯಣ ಮಲ್ಲೆ ಹತ್ತು ಬುದ್ಧಿವಂತಿಗಡೆ ಮಗೆ ಮಲ್ಲೆ ಆಗ ತೀರ್ನ ಶ್ರೀಲಂಕಾ ಒಂಜಿ ಸಂಕಮಲ್ ಬೇರೆ ತೀರ್ತಾನೆ ಅದು ಮಲ್ತೀನಿ ಮಗೆ ಅಗತ್ಯ ಅಗತ್ಯ ನಿಗ್ಲೇ ಕೊಡ್ತಿಲ್ಲ ಪುರಾಣ ರಾಮಗ
ಅಗತ್ಯ ಎತ್ತನ ಮಲ್ತೆ ಎಂಕ್ಲಿದ್ದ ಅಗತ್ಯ ಎತ್ತಿನ ಬರ್ತೇನೆ ಏನು ಬರ್ತೇನೆ ಬರ್ಪಣ ಬರ್ತೇನೆ ಇಂಜಿನಿಯರ್ ತಗೊಂಡು ಮಕ್ಕಳ ಬರ್ಪಡ ಬಲ ಆಂಡ ಉಂಜಿ ಎನ್ನ ಮರ್ಯಾದಿದ ಪ್ರಶ್ನೆ ಬಾಯಿಗೆ ಕೈ ಬಂದು ಬರ